ಅಂಗವಾಗಿರುವಂತಹ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಲಕ್ಷ್ಮೀರವರಲ್ಲಿ ವಿನಂತಿಸ್ತಾ ಇದ್ದೇನೆ. ಶರಣೆಂಬೆ ದೇವಗೆ ಮಣಿದೊಮ್ಮೆ ಮಾತೆಗೆ ಗುರುದೇವನಾಡಿದ ಅವರೆಗಳಿಗೆ ನಡೆನುಡಿಯು ನೇರವಿರಲು ನಾಡೆಲ್ಲ ಮನ್ನಿಸುವುದು ನಡೆ ನೀತಿಯ ನುಡಿ ಕಲಿಸಿದ ಈ ನಮ್ಮ ಗುರುಗಳಿಗೆ ಸುಜ್ಞಾನ ಜ್ಯೋತಿಗೆ ಶರಣೆಂಬೆ ದೇವಗೆ ಮಣಿದೊಮ್ಮೆ ಮಾತೆಗೆ ಗುರುದೇವನಾಡಿದ ಅವರೆಗಳಿಗೆ ಇದು ನಮ್ಮ ಜ್ಞಾನ ನಿಲಯ ಕಂತೆರೆದು ನೋಡು ಗೆಳೆಯ ನಾವೆಲ್ಲ ಚಿರಋಣಿಗಳು ಈ ನಮ್ಮ ಶಾಲೆಗೆ ಸುಜ್ಞಾನ ಜ್ಯೋತಿಗೆ ಶರಣೆಂಬೆ ದೇವಗೆ ಮಣಿದೊಮ್ಮೆ ಮಾತೆಗೆ ಗುರುದೇವನಾಡಿದ ಅವರೆಗಳಿಗೆ ಇರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿರುವಂತಹ ಶ್ರೀಮತಿ ಶುಭಾ ಕುಮಾರಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಕೊಠಡಿಗಳನ್ನು ಮಂಜೂರು ಮಾಡಿದ್ದಾರೆ. ಆ ಕೊಠಡಿಯ ಕಾರ್ಯ ಪೂರ್ಣಗೊಂಡಿದೆ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದ್ದಾರೆ. ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಮೋಹನ್ ಸರ್, ನಿಮಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಒಂದು ಒಳ್ಳೆಯ ಮನಸ್ಸಿನಿಂದ ಕಟ್ಟಿದ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿದ್ದೇವೆ. ಅದೇ ರೀತಿ ಶಾಲೆ ನಿರ್ಮಾಣವಾಗಬೇಕಾದ್ರೆ ಸ್ಥಳದಾನವನ್ನು ಮಾಡಿದಂತಹ ಜನಾರ್ದನ ಆಳ್ವ ಅವರ ಧರ್ಮಪತ್ನಿ ಇವತ್ತು ನಮ್ಮೊಂದಿಗಿದ್ದಾರೆ. ಆಳ್ವ ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶ್ವನಾಥ್ ಸರ್ ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ನೀಡುತ್ತಿರುವಂತಹ ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರೋತ್ಸಾಹ ನೀಡಲಿಕ್ಕಾಗಿ ತಾತ್ಕಾಲಿಕವಾಗಿ ಅವರ ಮದ್ರಸಾ ಕಟ್ಟಡದಲ್ಲಿ ನಮ್ಮ ತರಗತಿಗಳನ್ನು ನಡೆಸಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅವರಿಗೆ ಹಾಜಿ ಇಸ್ಮಾಯಿಲ್ ಸರ್, ನಿಮಗಿದು ನಮ್ಮ ಹೃತ್ಪೂರ್ವಕ ಸ್ವಾಗತ. ಹಮೀದ್ ಕಿನ್ಯಾ, ನಿಮಗಿದು ನಮ್ಮ ಪ್ರೀತಿಯ ಸ್ವಾಗತ. ಟಿಎಂಸಿಯ ಇನ್ನೋರ್ವ ಮಾಜಿ ಅಧ್ಯಕ್ಷರಾಗಿರುವಂತಹ PI ಅಹಮದ್ ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗುತ್ತಿಗೆದಾರರು ಪ್ರತಿದಿನ ಬಂದು ಅವರ ಶ್ರಮವನ್ನು ಇಲ್ಲಿಗೆ ನೀಡಿದ್ದಾರೆ. ಅವರಿಗೂ ಕೂಡ ಗುತ್ತಿಗೆದಾರರಾದ 14 ದಿನ ಆದದ್ದು. ಆ 14 ದಿನದಿಂದ ನಿರಂತರವಾಗಿ ಒಬ್ಬ STMC ಅಧ್ಯಕ್ಷರು ಶಾಲೆಗಾಗಿ ತಮ್ಮ ದಿನವನ್ನೇ ಶಾಲೆಯಲ್ಲಿ ಕಳೆಯುವಂತ ಒಬ್ಬ ಅಧ್ಯಕ್ಷರು ಈಗ ಈ ಕಿನ್ಯಾ ಶಾಲೆಯ STMCಯಲ್ಲಿದ್ದಾರೆ.
ಅವರು ಮೊನ್ನೆಯಿಂದ ಯಾವತ್ತು ನಾನು ಬಂದಿದ್ದೇನೆ ಅವತ್ತಿನಿಂದ ಶಾಲೆಗೆ ಅವರಿಂದ ಆದಷ್ಟು ಅವರೇ ಸ್ವತಃ ನಿಂತು ಹಾಗೂ ಕೆಲಸ ಮಾಡಿ ಈಗ ಇಲ್ಲಿ ಕಾಣ್ತಾ ಉಂಟು ನಮಗೆ. ಇದೆಲ್ಲ ಅವರ ಅವಿರತ ಹೋರಾಟದ ಫಲವಾಗಿ ಆಗಿದೆ. ಅವರಿಗೂ ಕೂಡ ಸರ್, ನಮ್ಮ STMC ಅಧ್ಯಕ್ಷರಾದ ಅಬುಬಕರ್ ಸಿದ್ದಿಕ್ ಯಾವುದೇ ಸಂದರ್ಭದಲ್ಲಿ ನಮಗೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟು ನಮ್ಮೊಂದಿಗೆ ಅಭಿವೃದ್ಧಿಯಲ್ಲಿ ಮುಂದೆ ಕೊಂಡೊಯ್ಯುವಂಥ ನಮ್ಮ ಶಾಸಕರು ಇವತ್ತು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬೆಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ಇವತ್ತು ಅಧ್ಯಕ್ಷರಿಗೆ ಬಿಟ್ಟುಕೊಟ್ಟಿದ್ದಾರೆ. ಅವರಿಗೆ ನಾನು ಮಗದೊಮ್ಮೆ ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಳೆದ 2 ವರ್ಷಗಳಿಂದ ನಮ್ಮ ಶಾಲೆ ಬಿರುಕು ಬಿಟ್ಟಿದ ಕಾರಣ ಅವರು ತಕ್ಷಣ ನಮ್ಮೊಂದಿಗೆ ಸ್ಪಂದಿಸಿ ಒಂದು ಸುಸಜ್ಜಿತವಾದ 2 ಕೋಣೆ ಕಟ್ಟಡವನ್ನು ನಮಗೆ ನಿರ್ಮಿಸಿಕೊಟ್ಟು ಇವತ್ತು ಎಲ್ಲರ ಶ್ರಮದ ಫಲವಾಗಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಇನ್ನು ಮುಂದಕ್ಕೂ ಸುಮಾರು ಕಳೆದ ವಾರ ನಮಗೆ ನಮ್ಮ ಹಳೆ ಕಟ್ಟಡ ಜಾರಿದ ಕಾರಣ ಅದನ್ನು ಸಹ ಅವರು ನಮ್ಮ MLA ಅವರು ವೀಕ್ಷಣೆ ಮಾಡಿ ತಕ್ಷಣ ಅದಕ್ಕೆ ಇನ್ನೊಂದು 2 ಕಟ್ಟಡ ನಮಗೆ ಕೊಡ್ತೇವೆ ಎಂಬ ಭರವಸೆ ನೀಡಿರ್ತಾರೆ. ಅದು ತಕ್ಷಣ ಕೆಲಸ ಪ್ರಾರಂಭವಾಗಲಿದೆ. ಅದೇ ರೀತಿ ನಮ್ಮ ಅಂಗನವಾಡಿ ಕಟ್ಟಡ ನಮ್ಮ ಕ್ಯಾಂಪಸ್ ಒಳಗೆ ಇರುವುದರಿಂದ ಅದಕ್ಕೂ ನಮ್ಮ ಭರವಸೆ ನೀಡಿದ್ದಾರೆ. ಆದಷ್ಟು ಬೇಗ ಹಣ ಮಂಜೂರು ಮಾಡಲಿಕ್ಕೆ ಅವರು ಶ್ರಮವಹಿಸ್ತಾರೆ, ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಂಗನವಾಡಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊಠಡಿ ಕೊರತಿದ್ದ ಸಂದರ್ಭದಲ್ಲಿ ನಮಗೆ ಕೇಂದ್ರ ಜಮಾತಿಗೆ ಅರ್ಜಿ ಹಾಕಿದಾಗ ಅಧ್ಯಕ್ಷರು ಅದಕ್ಕೆ ಒಳ್ಳೆಯ ಮನಸ್ಸಿನಿಂದ ನಮಗೆ ಕೊಠಡಿಯನ್ನು ಜಾಗವನ್ನು ಬಿಟ್ಟುಕೊಟ್ಟು ತರಗತಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಗ್ರಾಮ ಪಂಚಾಯತ್ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ಈ ಒಂದು ಶಾಲಾ ಕೊಠಡಿಗೆ ಬಹಳ ಹೊತ್ತಿನಿಂದ ನಮ್ಮ ಅಧ್ಯಕ್ಷರು 2 ಅಧ್ಯಕ್ಷರು ಇದಕ್ಕೆ ಶ್ರಮ ವಹಿಸಿದರೆ, ಒಂದು PA ಅಹಮದ್ ಅವರು ಮತ್ತು ಸಿದ್ದಿಕ್ ಕಲ್ಲಾಣ್ರವರು 2 ಅವಧಿಯಲ್ಲಿ ಬಹಳ ಮುತುವರ್ಜಿ ವಹಿಸಿ ಈ ಒಂದು ಕಟ್ಟಡ ಸುಸಜ್ಜಿತವಾದ ಕಟ್ಟಡ ನಿಲ್ಲಲಿಕ್ಕೆ ಕಾರಣ ನಮ್ಮ STMC ಅಧ್ಯಕ್ಷರವರು ಬಹಳ ಉತ್ತೇಜನದಿಂದ ಒಂದು ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಇಟ್ಟುಕೊಂಡಂಥ ಒಂದು ಕೊಠಡಿ, ಅದರೊಟ್ಟಿಗೆ ನಮ್ಮ ಬಾತ್ರೂಮ್ ಮತ್ತು ಟಾಯ್ಲೆಟ್ ಬಹಳ ಒಂದು ಸುಸಜ್ಜಿತವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಅದಕ್ಕೂ ಸಹ ನಮ್ಮ MLA UT ಕಾಂಗ್ರೆಸ್ ಸರ್ ಅವರು ಅನುದಾನದಿಂದ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲ ಸಹಕರಿಸಿದ ದಾನಿಗಳು ನಮ್ಮ ಮುಂಭಾಗದಲ್ಲಿದ್ದಾರೆ, ವೇದಿಕೆಯಲ್ಲಿದ್ದಾರೆ. ಅವರಿಗೆಲ್ಲರೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಮಗದೊಮ್ಮೆ ಎಲ್ಲರಿಗೂ ಈ ಕಟ್ಟಡದಲ್ಲಿ ಕಲಿತುವ ಮಕ್ಕಳಿಗೊಂದು ಉತ್ತಮ ಭವಿಷ್ಯವನ್ನು ರೂಪಿಸುವ ಒಂದು ಮಾದರಿಯಾಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಒಂದರ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರಂಭದಲ್ಲಿ ಉಪಸ್ಥಿತಿರುವ ಸಮಾರಂಭದ ಅಧ್ಯಕ್ಷರೇ ಹಾಗೂ ಇನ್ನಿತರೆಲ್ಲ ಅತಿಥಿಗಳು, ಇವತ್ತು ಬೆಳದಿಂಗೆ ಶಾಲೆಗೆ ಒಂದು ಸುಸಜ್ಜಿತವಾದ ಕಟ್ಟಡ ಶಾಸಕರು ಕೊಟ್ಟು ಅವರ ಹಸ್ತದಿಂದ ಉದ್ಘಾಟನೆ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಅವರು ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮನ್ನು ನೇಮಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಒಬ್ಬ ಪಂಚಾಯತ್ ಸದಸ್ಯರಾಗಿ ಈ ಗ್ರಾಮಕ್ಕೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳು, ಈಗ ತಾನೇ ಒಂದು ಕಟ್ಟಡ ಆಗಿದೆ, ಇದರಲ್ಲಿ ಕಟ್ಟಡದ ಕೊರತೆ ಇದೆ ಅಂತ ಇಲ್ಲಿಯ STMC ಮತ್ತು ಅಧ್ಯಾಪಕ ವೃಂದ ನಮ್ಮ ಹತ್ರ ಮತ್ತು ಶಾಸಕರ ಹತ್ರ ಮನವಿ ಮಾಡಿದ್ದಾರೆ. ಸ್ಥಳೀಯ ಸದಸ್ಯರು ಇದ್ದಾರೆ. ಎಲ್ಲರೂ ಶ್ರಮಪಟ್ಟು ಅತಿ ಶೀಘ್ರದಲ್ಲೇ ಇದಕ್ಕೊಂದು ಕಟ್ಟಡ ಮಂಜೂರಾಗ್ತದೆ. ಅದೇ ರೀತಿ ಅಂಗನವಾಡಿ, ಅದೇ ರೀತಿ ನಮ್ಮ ಗ್ರಾಮಕ್ಕೆ ಬರುವಂತಹ ರಸ್ತೆಗಳು ಈಗ ತಾನೇ ಮಂಜೂರಾಗಿರ್ತಾರೆ. ಮೀನ್ಪಿಡಿ ಸಂಕೇತದಿಂದ ಬೆಳರಿಂಗೆವರೆಗೆ ಡಾಮರೀಕರಣ ಹಾಗೂ ರಹಮತ್ ನಗರದಲ್ಲಿ ಒಂದು ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಎಲ್ಲದಕ್ಕೂ ನಿಮ್ಮ ಸಹಕಾರ ಮತ್ತು ನಮ್ಮ ಶಾಸಕರ ಪ್ರೋತ್ಸಾಹ ಇದಕ್ಕೆ ಕಾರಣವಾಗಿರ್ತದೆ. ಶಾಸಕರು ಹೆಚ್ಚಿನ ಅನುದಾನ ನಮ್ಮ ಗ್ರಾಮಕ್ಕೆ, ನಮ್ಮ ಗ್ರಾಮದವರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುತ್ತಾರೆ. ಅವರಿಗೆ ನಾನು ಗ್ರಾಮಸ್ಥರ ಪರವಾಗಿ ಧನ್ಯವಾದ ಹೇಳಿ, ಮುಂದಕ್ಕೆ ಸಹ ನಿಮ್ಮೆಲ್ಲರ ಸಹಕಾರ ನಮಗಿರಲಿ. ಯಾವುದೇ ಒಂದು ಆತಂಕ ಬೇಡ. ನಿಮ್ಮ ಕಟ್ಟಡ ಮತ್ತು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೆರವೇರುತ್ತದೆ. ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳಲ್ಲಿ ನಾವು ಇದ್ದೇವೆ. ನಮ್ಮ ಸದಸ್ಯರಿದ್ದಾರೆ, STMC ಇದೆ. ಎಲ್ಲರಿಗೂ ನಿಮ್ಮ ಸಹಕಾರ ಎಲ್ಲರಿಗೂ ಇರಲಿ ಅಂತ ಹೇಳಿ ಇನ್ನೆರಡು ಮಾತನ್ನು ಮುಗಿಸ್ತೇನೆ. 10ನೇ ತರಗತಿಗಳಿದ್ದು ನಮಗೆ ಈಗ ಇರೋದು ಸದ್ಯಕ್ಕೆ ಬರೀ 3 ಕೊಠಡಿಗಳು. ನಮ್ಮ ಸಿರಾಜುದ್ದೀನ್ ರವರು ಒಂದು ಒಳ್ಳೆ ಮನಸ್ಸು ಮಾಡಿ ನಮ್ಮ ಶಾಸಕರಲ್ಲಿ ಮನವಿ ಮಾಡಿ ನಮಗೆ ಇನ್ನು 5 ಕೊಠಡಿಗಳನ್ನು ದೊರಕಿಸಿಕೊಡಬೇಕಾಗಿ ಅವರ ಹತ್ರ ವಿನಂತಿಸ್ತಾ, ಈಗ
ನಮ್ಮ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂಥ ನಮ್ಮ ಅಕ್ಷರದಾಸೋಹದ ಜಿಲ್ಲಾಧಿಕಾರಿಯಾಗಿರುವಂಥ ನಮ್ಮ ಉಷಾ ಮೇಡಮ್ ಅವರು ಒಂದೆರಡು ಮಾತುಗಳನ್ನ ಅವರು ಬಂದು 14 ದಿವಸ ಆಯ್ತಷ್ಟೇ ಅಂತ ಹೇಳಿದ್ರು. ಇಷ್ಟು ದಿವಸದ ಒಳಗಡೆ ಇಷ್ಟು ಚೆನ್ನಾಗಿ ಇಲ್ಲಿಯ ಜನರನ್ನ ಅವರ ನಾಡಿ ಮಿಡಿತವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಖಂಡಿತ ಈ ಶಾಲೆಗೆ ಒಳ್ಳೆ ಭವಿಷ್ಯ ಇರ್ತದೆ. ಸುಧಾ ಮೇಡಮ್ ಅವರಿಗೆ ಅಭಿನಂದನೆಗಳು. ಓಕೆ, ಸೊ ನನಗೆ ಅನಿರೀಕ್ಷಿತವಾಗಿ ಉಪನಿರ್ದೇಶಕರ ಪರವಾಗಿ ಇವತ್ತು ಭಾಗವಹಿಸಬೇಕಾಯ್ತು ಕಾರ್ಯಕ್ರಮದಲ್ಲಿ. ಬಂದ ನಂತರ ತುಂಬ ಸಂತೋಷ ಆಯ್ತು. ಯಾಕೆಂತಂದ್ರೆ ಒಂದು ಕಟ್ಟಡ ನೋಡುವಾಗಲೇ ಅನ್ನಿಸ್ತದೆ ತುಂಬ ಚೆನ್ನಾಗಿದೆ. ವೈಯಕ್ತಿಕ ಮುತುವರ್ಜಿಯಿಂದ ನಮ್ಮ SDMC ಅಧ್ಯಕ್ಷರು ಇದನ್ನ ಮಾಡಿದ್ದಾರೆ ಅಂತ HM ಅವರು ಆಗ್ಲೇ ಹೇಳಿದ್ರು. ತುಂಬ ಖುಷಿ ಆಯಿತು. ಇನ್ನು ಮುಂದಕ್ಕೆ ಇದಕ್ಕೆ ಈ ಕಟ್ಟಡಕ್ಕೆ ಒಂದು ಆತ್ಮ ಬರುವಂಥದ್ದು ನಮ್ಮ ಶಿಕ್ಷಕರು ಮತ್ತು ಮಕ್ಕಳಿಂದ. ಅಲ್ಲಿ ಶಿಕ್ಷಕರು ಮುತುವರ್ಜಿಯಿಂದ ತನ್ನ ಮಕ್ಕಳು ಶಾಲೆಯಲ್ಲಿರೋ ಮಕ್ಕಳು ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ಯಾವಾಗ ಅಲ್ಲಿ ಚಟುವಟಿಕೆಯುಕ್ತವಾಗಿ ಅವರಿಗೆ ಮಕ್ಕಳಿಗೆ ಕಲಿಸ್ತಾರೆ, ಶಿಶು ಕೇಂದ್ರಿತ ಶಿಕ್ಷಣ ಅಲ್ಲಿ ನಡೀತದೆ, ಆವಾಗ ಶಾಲೆಯ ಕಟ್ಟಡಕ್ಕೆ ಒಂದು ಅರ್ಥ ಬರುವಂಥದ್ದು. ಅದಾಗ್ಲಿ ಈಗ 8 ಕ್ಲಾಸ್ಗಳಿದೆ. ಇರುವಂತ ತರಗತಿ ಕೊಠಡಿಗಳು 3. ಮೊನ್ನೆ ಅಷ್ಟೇ ನಾವಿದನ್ನ ಪೇಪರೆಲ್ಲ ಓದಿದ್ವು ಕಟ್ಟಡ ಬಿದ್ದಿದೆ ಅಂತ ಹೇಳಿ. ಅದಕ್ಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾದ ಕಟ್ಟಡಗಳು ಇನ್ನೂ 5 ಕೊಠಡಿಗಳು ಬರಲಿ. ಹಾಗೆ ಮತ್ತೆ ಮುಖ್ಯ ಶಿಕ್ಷಕರ ಕೊಠಡಿ ಆಗಬೇಕು. ವಿವಿಧ ಪ್ರಯೋಗಾಲಯಗಳಿರ್ಬೋದು, ಏನೇ ಇರ್ಬೋದು ಬರ್ಬೋದು. ಸೊ ಇದೆಲ್ಲವೂ ಶೀಘ್ರವಾಗಿ ಲಭಿಸಲಿ. ಒಂದು ಉತ್ತಮ ಶಿಕ್ಷಕ ವೃಂದ ಇಲ್ಲಿ ಇದೆಯಾ ಅಂತ ನಾನು ಭಾವಿಸ್ತೇನೆ. ನಮ್ಮ CRP ಅವರು ನನ್ನ ಮೊದಲೇ ಗಮನಿಸಿದ್ದೇನೆ, ತುಂಬ ಚುರುಕಾಗಿ ಕೆಲಸ ಮಾಡೋರು. ಸೊ ಎಲ್ಲ ರೀತಿಯ ಎಲ್ಲಿ ಅವಶ್ಯಕತೆಗಳು ಪೂರೈಸಲಿ, ಮಕ್ಕಳಿಗೆ ಅರ್ಥಪೂರ್ಣವಾದ ಶಿಕ್ಷಣ ಇಲ್ಲಿ ಲಭಿಸ್ತಾ ಒಂದು ಮುಂದಿನ ಭಾವಿ ಪ್ರಜೆಗಳ ಇಲ್ಲಿ ನಿರ್ಮಾಣ ಆಗಲಿ ಅಂತ ಹಾರೈಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಸಭಾಧ್ಯಕ್ಷರಿಗೆ, ಎಲ್ಲ ನಮ್ಮ ಅತಿಥಿ ವರೇಣ್ಯರಿಗೆ, ಪ್ರೀತಿಯ ಮಕ್ಕಳಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈಗಾಗಲೇ ನಮ್ಮ ಪಂಚಾಯತ್ ಸದಸ್ಯರುಗಳು ಹೇಳಿದರು, ಏನೇ ಇರಲಿ ನಮಗೆ ಯಾವ ಗ್ರ್ಯಾಂಟ್ ಬರಬೇಕಾಗಿದ್ದರೂ ಈಗಿನ ಪರಿಸ್ಥಿತಿಯಲ್ಲಿ ಶಾಸಕರೇ ಮಾತ್ರ ಸಾಧ್ಯ. ಮೊದಲೆಲ್ಲ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಧಾರಾಳ ಫಂಡ್ಗಳಿದ್ದವು. ಈಗ ಜಿಲ್ಲಾ ಪಂಚಾಯತ್ ಸದಸ್ಯರಿಲ್ಲ, ತಾಲೂಕು ಪಂಚಾಯತ್ ಸದಸ್ಯರಿಗಿಲ್ಲ, ಪಂಚಾಯತಿಯಲ್ಲಿ ಅನುದಾನ ಇಡಲು ಅದಕ್ಕೆ ಅವಕಾಶಗಳಿರುವುದಿಲ್ಲ. ಏನೋ ಚಿಲ್ಲರೆ ಅನುದಾನಗಳಿಡಬಹುದು. ಆದರೆ ಇವತ್ತು ಶಾಸಕರ ಮುತುವರ್ಜಿ ಅವರಿಂದ ಮಾತ್ರ ಈ ಕೆಲಸ ಆಗಲು ಸಾಧ್ಯ. ನಮ್ಮ ಕೂಗು ಅವರಿಗೆ ಮುಟ್ಟಬೇಕಾಗ್ತದೆ, ಮುಟ್ಟಿದೆ, ಇನ್ನೂ ಸಹ ಮುಟ್ಟಬೇಕಾಗುತ್ತದೆ. ಈಗಾಗಲೇ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ. ಮುಂದಕ್ಕೆ ನಮಗೆ ಬಹಳಷ್ಟು ಕಟ್ಟಡಗಳು ಈ ನಮ್ಮ ಎದುರುಗಡೆ ಈಗ ನಾವು ಏನು ಬಯಸಿದ್ದೇವೋ ಅದು ಬರ್ತದೆ. ಕಾಲಗರ್ಭದಲ್ಲಿ ಏನು ಅಡಗಿದೆಯಾ ಅಥವಾ ಯಾವಾಗ ನಾವು ಬಯಸಿದ್ದು ಆಗುತ್ತದಾ ಎಂಬುದಕ್ಕೆ ಇವತ್ತು ಉದಾಹರಣೆ. ನಾವು ಎದುರುಗಡೆಯಿಂದ ನಮ್ಮ ಕಟ್ಟಡಗಳೆಲ್ಲ ಹೋಗಿ ಮಾರ್ಗಕ್ಕೆ ನಮ್ಮ ಫ್ರಂಟ್ ಬರಬೇಕಂತ ಭಾವಿಸಿದ್ದೆವು. ಬಹುಶಃ ಅದು ಆ ಕನಸು ನನಸಾಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ಈ ಭಾಗದಲ್ಲಿ ಸುಸಜ್ಜಿತವಾದ ಬಿಲ್ಡಿಂಗ್ಗಳು ಅಗತ್ಯವಿದೆ. ಅದಕ್ಕೆ SDMC ಅವರು ಬಹಳ ಉತ್ಸಾಹದಿಂದ ಈಗಾಗಲೇ SDMC ಅಧ್ಯಕ್ಷರಾದಂಥ ಸಿದ್ದಿಕ್ರವರು ಮತ್ತು ಅವರ ತಂಡ, ಅದೇ ರೀತಿ ಮೊದಲನೇ ಅಧ್ಯಕ್ಷರಾದ ಬಾವುರವರು ಅವಿರತ ಪರಿಶ್ರಮ ಮತ್ತು ಪಂಚಾಯತಿ ಅವರ ಸಾಥ್, ಊರಿನವರ ಬೇಡಿಕೆ ಎಲ್ಲವನ್ನ ಇಟ್ಟುಕೊಂಡು ಇವತ್ತು ನಮಗೆ ಬಿಲ್ಡಿಂಗ್ ಆಗಿದೆ. ಮುಂದಕ್ಕೂ ಸಹ ನಾವು MLA ಅವರ ಮನವರಿಕೆ ಮಾಡಬೇಕಾಗಿದೆ. SDMC ತಂಡಗಳು ಹೋಗಿ ಯಾವುದೇ ನಮಗೆ ಸಂಘರ್ಷ ಬೇಡ, ಅಭಿವೃದ್ಧಿ ಬೇಕು, ಸಂಘರ್ಷ ಬೇಡ. ನಮ್ಮ ಮಾತಿನಲ್ಲಿ ನಮಗೆ ಅನುದಾನಗಳು ಬರಬೇಕು. ನಾವು ಕೇಳುವ ಸ್ಟೈಲು ಬಹಳ ಉತ್ತಮವಾಗಿರಬೇಕು. ನಾವು ಕೇಳುವ ಸ್ಟೈಲಲ್ಲೇ ನಮಗೆ ಅನುದಾನಗಳು ನೀಡುವಂತಹ ಕೊಡುವಂತಹ ಮನಸ್ಸುಗಳು ಬರಬೇಕು. ಆ ಮೂಲಕ ಯಾವುದೇ ಎಲ್ಲರೂ ಒಗ್ಗಟ್ಟಿನಿಂದ ಶಾಸಕರಿಗೆ ನಾವು ಟೀಮ್ ಆಗಿ ಹೋಗಿ ಮನವರಿಕೆ ಮಾಡಿಕೊಟ್ಟಾಗ ಈ ಮೇಲೆ ಇರತಕ್ಕಂಥ ಮೇಲಿನ ಅಂತಸ್ತು ಅವರು ಯಾರಿಂದಲೂ ಮಾಡಿಸಬಹುದು. ಅವರಿಗೇನು ದೊಡ್ಡ ಕೆಲಸಗಳಲ್ಲ. ಈಗ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು MLA ಎಲ್ಲ ಗ್ರ್ಯಾಂಟ್ಗಳು ಅವರ ಕ್ರಿಯೋಜನೆ ಮೂಲಕ ಆಗುವ ಕಾರಣ ಅದು ಸುಲಭವಾಗಿರುತ್ತದೆ. ಆದ ಕಾರಣ ನಾವು ಇವತ್ತಿನ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿದೆ. ವಿದ್ಯಾರ್ಥಿಗಳೇ, ಉತ್ತಮ ವಿದ್ಯೆಯನ್ನು ನೀವು ಪಡೆಯಬೇಕು. ನಮ್ಮ ಮನಸ್ಸುಗಳು ಈ ಕಾಲದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬಹಳಷ್ಟು ಸ್ವಲ್ಪ ಹದಗೆಟ್ಟ ವಾತಾವರಣ ಇರುವ ಕಾರಣ ವಿದ್ಯಾರ್ಥಿ ಜೀವನ, ನಿಮ್ಮ ಮನಸ್ಸುಗಳು ಕೋಮು ಭಾವೈಕ್ಯತೆ ಹಾಗೂ ಭ್ರಾತೃತ್ವ
ಮನಸ್ಸುಗಳ ಮಧ್ಯೆ ನೀವು ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳುವಂಥ ಮನಸ್ಸುಗಳಾಗಿ ನಿಮ್ಮದು ಬರಲಿ ಮತ್ತು ನಿಮ್ಮ ಶಿಕ್ಷಣ ಉತ್ತಮವಾಗಿರಲಿ ಅಂತ ಹೇಳುತ್ತಾ ನೀವೆಲ್ಲರೂ ಒಗ್ಗಟ್ಟಿನಿಂದ ಈ ನಮ್ಮ ಶಿಕ್ಷಣ ಪಡೆಯಿರಿ. ಜೊತೆಗೆ ನಮ್ಮ SDMC ಅವರ ಈ ಪ್ರಯತ್ನ ಮುಂದಕ್ಕೂ ಇರಲಿ. SDMC ಅವರಿಗೆ ಏನು ಬೇಕೋ ಅದು ಊರಿನವರು ಕೊಡಬೇಕಾಗ್ತದೆ. ಇವತ್ತು ನೋಡಿ ನಮಗೆ ಬೇಸರವಾಗುತ್ತಿದೆ, ನಮ್ಮ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿ ಬಂದಿದ್ದಾರೆ ನೋಡಿ, ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ, ಪಂಚಾಯತಿ ಎಲ್ಲ ಟೀಮುಗಳಿದೆ, ಧಾರ್ಮಿಕ ಮುಖಂಡರುಗಳಿದ್ದಾರೆ. ಆದರೆ ನಮ್ಮ ಪೇರೆಂಟ್ ಬಾಡಿಗೆ ಏನು ಬಂದರೆ ನೋಡಿ, ಇವತ್ತು ಇಷ್ಟು ಮಕ್ಕಳಿದ್ದರು, ಒಂದೊಂದು ಮನೆಯಿಂದ ಒಬ್ಬೊಬ್ಬರು ಬಂದರೆ ಜನ ಎಷ್ಟಾಗಬೇಕಿತ್ತು. ನಾವ್ಯಾಕೆ ಸಾಥ್ ಕೊಡುವುದಿಲ್ಲ? ನಮ್ಮೂರ ಶಾಲೆ ಅಲ್ಲವೇ? ನಮ್ಮ ವಿದ್ಯಾರ್ಥಿಗಳ ಶಾಲೆಗೆ ನಮಗೆ ಕಟ್ಟಡ ಬೇಕವೇ? ನಾವು ಹಣೆಯನ್ನು ಕೊಡುವುದು ಬೇಡ, ಜಸ್ಟ್ ಒಂದು ಇರುವಿಕೆ ಮೂಲಕ ನಮಗೆ ಸಾಥ್ ಕೊಟ್ಟರೆ ಏನು? ಪ್ರತಿಯೊಬ್ಬ ವಿದ್ಯಾರ್ಥಿಗಳ ತಂದೆಯವರು ಆತ್ಮಕ್ಕೆ ಕೈ ಹಾಕಿಕೊಂಡು ಸ್ವಲ್ಪ ಆಲೋಚನೆ ಮಾಡಬೇಕಾದಂಥ ಸಮಯವಿದೆ. ಸ್ಕೂಲಲ್ಲಿ ಬೇಕಾದ ಯಾವುದು ಫರ್ನಿಚರ್ಸ್ ಇದೆಯಾ ಅದು SDMC ಮೂಲಕ ಪೇರೆಂಟ್ ಬಾಡಿಗೆ ಮಾಡಲಿಕ್ಕೆ ಅವಕಾಶಗಳಿರುತ್ತವೆ. ಎಲ್ಲವನ್ನೂ ಸರ್ಕಾರದ ಕಾಯದೆ ನಾವು ಸ್ವಲ್ಪ ಸ್ಕೂಲಿಗೆ ಶ್ರಮ ಪಡುವಂಥ ಮನಸ್ಸುಗಳಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದಿಸ್ತಾ. ಇವತ್ತು ನಮ್ಮ ಶಾಲೆಯ 2 ಕ್ಲಾಸ್ ಉದ್ಘಾಟನೆ ಸಮಾರಂಭಕ್ಕೆ ಬರಬೇಕಾಗಿದ್ದಂತಹ ಶಾಸಕರು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ನಮಗೆ ಮಾಡಿಕೊಂಡಂತಹ ಅವರ ಅನುದಾನದಿಂದ ಈ ಶಾಲೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸದ್ಯಕ್ಕೆ ನಮ್ಮ ಶಾಲೆ ಏನೋ ಸ್ವಲ್ಪ ತೊಂದರೆಯಾಗಿ ಮಳೆಗೆ ಬಿದ್ದು ಹೋಯಿತು. ಅದು ಒಂದು ಥರ ನೋಡುವಾಗ ಒಳ್ಳೆಯದಾಯಿತು. ಬೀಳದಿದ್ದರೆ ಅದರ ಹಿಂದೆ ಯಾರೂ ನೋಡ್ತಾ ಇರಲಿಲ್ಲ. ಬಿದ್ದುದರಿಂದ ಎಲ್ಲರ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ಸ್ವಲ್ಪ ಅದರ ಕಡೆ ಗಮನ ಹರಿಸಿ ಆದಷ್ಟು ಬೇಗ ನಮಗೆ ಬೇಕಾದಷ್ಟು ಕ್ಲಾಸ್ ರೂಮ್ ಮಾಡಿ ಕೊಡ್ತೇನೆ ಅಂತ ಭರವಸೆ ಕೂಡ ನೀಡಿದ್ದಾರೆ. ಅದರ ವಿಷಯವಾಗಿ ಈಗ ನಮ್ಮ ಪಂಚಾಯತಿನ ಸದಸ್ಯರುಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಮಗೆ ಇಲ್ಲಿ ಶಾಲೆಯ ಅಗತ್ಯ ಇದೆ. ಶಾಲೆಯು ಸುಸಜ್ಜಿತವಾಗಿ ಇರದಿದ್ದರೆ ಮಕ್ಕಳು ಕೂಡ ಬರುವುದಿಲ್ಲ. ಈಗ ನೋಡೋದು ಎಲ್ಲರೂ ಶಾಲೆ ಒಳ್ಳೆ ಚಂದವಾಗಿರಬೇಕು, ಸುಸಜ್ಜಿತವಾಗಿರಬೇಕು, ಎಲ್ಲ ಸೌಕರ್ಯಗಳು ಇರಬೇಕು ಅಂತ ಹೇಳಿ. ಇದಕ್ಕಿಂತ ಮೊದಲು ನಮ್ಮ ಈ ಕಾಂಪೌಂಡು ಮತ್ತು ಶಾಲೆ ನೋಡುವಾಗ ತುಂಬ ಬೇಜಾರಾಗ್ತಿತ್ತು. ಇನ್ನು ಮುಂದೆ ನಮ್ಮದು ಹಂಚಿನ ಶಾಲೆ ಅಲ್ಲದೆ ಎಲ್ಲ ಕಾಂಕ್ರೀಟ್ ಶಾಲೆಯಾಗಿರಬೇಕು, ಸುಸಜ್ಜಿತವಾಗಿರಬೇಕು. ಅದಕ್ಕೆ ಬೇಕಾಗಿ ನಮ್ಮ ಇಲ್ಲಿಯ ಈ ಸ್ಕೂಲ್ನ SDMC ಅಧ್ಯಕ್ಷರು, ಅದರ ಸದಸ್ಯರುಗಳು, ಇದಕ್ಕಿಂತ ಮೊದಲು ಇದ್ದ ಅಧ್ಯಕ್ಷರುಗಳು ತುಂಬ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಈಗಿನ ನಮ್ಮ ಈ ಅಧ್ಯಕ್ಷರು ಕೂಡ ನಮ್ಮ HM ಕೂಡ ಹೇಳಿದರು, ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅದರ ವಿಷಯದಲ್ಲಿ ಅವರು 14 ದಿವಸ ಬಂದು ಇಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದರು ಅಂತ ಹೇಳಿ. ಹಾಗೆ ಇದಕ್ಕಿಂತ ಮೊದಲು ಬಂದವರು ಕೂಡ ಮಾಡ್ತಾ ಇದ್ದರು. ಎಲ್ಲರೂ ಈ ಶಾಲೆಗೆ ಬೇಕಾಗಿ ತುಂಬ ಶ್ರಮ ಪಡ್ತಾ ಇದ್ದಾರೆ. ಅದರಡಿಯಲ್ಲಿ ನಮಗೀಗ ಸದ್ಯಕ್ಕೆ ಕಳೆದ ಈ ಕ್ಲಾಸ್ ಆಗುತ್ತಾ ಇರುವಾಗ ಕೊಠಡಿಯ ಕೊರತೆ ಇದ್ದುದರಿಂದ ಇಲ್ಲಿಯ HMನವರು ಮತ್ತು ನಮ್ಮ ಶಾಲೆಯ ಶಿಕ್ಷಕರು ಬಂದು ನಮ್ಮಲ್ಲಿ ಕೇಳಿದಾಗ ಜಮಾತಿನ ವತಿಯಿಂದ ನಾವು 3 ಕ್ಲಾಸ್ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿದ್ದೆವು. ಈಗಲೂ ಕೂಡ ಶಾಲೆ ಈ ಥರ ಆಗಿದೆ, ನೀವೇನಾದರೂ ಮಾಡಿ ನಮಗೆ 3 ಕ್ಲಾಸ್ ಕೊಡಬೇಕು ಅಂತ ಕೇಳಿದಾಗ ಜಮಾತ್ ವತಿಯಿಂದ ನಾವು ಅವರಿಗೆ ಒಪ್ಪಿಗೆ ಕೊಟ್ಟಿದ್ದೇವೆ. ನಾವು ಕೊಡಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಇದಕ್ಕೆ ಮೊದಲು ಕೂಡ ತುಂಬ ಸಾರಿ ಹೀಗೆ ಅಗತ್ಯ ಬಂದಾಗ ನಮ್ಮ ಜಮಾತಿನವರು ಮಾಡಿಕೊಟ್ಟಿದ್ದರು, ಈಗಲೂ ಮಾಡಿಕೊಡಬೇಕು. ಯಾಕೆಂದರೆ ಇಲ್ಲಿ ಕಲಿಯುವ ಮಕ್ಕಳು ನಮ್ಮ ಮಕ್ಕಳು, ನಮ್ಮ ಊರಿನ ಮಕ್ಕಳು. ಅಲ್ಲಿ ಜಾತಿ ಭೇದ ಭಾವ ಇಲ್ಲದೆ ನಾವು ನಡೆದುಕೊಂಡು ಬರುವಂಥ ಒಂದು ಊರಾಗಿದೆ ಕಿನ್ಯ ಗ್ರಾಮ. ಅದಕ್ಕೆ ಯಾವ ಒಂದು ಸಂಶಯ ಕೂಡ ಇಲ್ಲ. ನಮ್ಮ ಶಾಸಕರು ಕೂಡ ಹಾಗೆ ಎಲ್ಲ ವಿಧದಲ್ಲೂ ಇಲ್ಲಿ ನಮಗೆ ಸಹಕಾರ್ಯ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಕೊಡಬೇಕು. ನಾವು ಹಾಗೆ ಕೂಡ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಎಂದು ನಡೆದುಕೊಂಡು ನಮ್ಮ ಊರು ಬೇರೆ ಒಂದು ಊರಿಗೆ ಪ್ರೇರಣೆ ಆಗಬೇಕು ಅಂತ ನಾವು ನಿಮ್ಮಲ್ಲೆಲ್ಲ ಕೇಳಿಕೊಳ್ಳುತ್ತಾ ನನ್ನ ಈ 1-2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕಿನ್ಯಾ ಗ್ರಾಮಕ್ಕೆ ನೀಡಿದ್ದಾರೆ. ಈಗಾಗಲೇ ನಮ್ಮ ಕಿನ್ಯಾ ಎಳುಪಡುಪಿನಲ್ಲಿ ಬೃಹತ್ ದೊಡ್ಡದಾದಂತಹ ಒಂದು ಸೇತುವೆ ಕೂಡ ಕಾಮಗಾರಿ ನಡೀತಾ ಇದೆ. ಇನ್ನು ಹಲವಾರು ಕಾಮಗಾರಿಗಳು ನಮ್ಮ ಕಿನ್ಯಾ ಗ್ರಾಮಕ್ಕೆ ನೀಡಿದ್ದಾರೆ, ಮಂಜೂರಾಗಿದೆ. ಅದೇ ರೀತಿ ಈ ಒಂದು ಶಾಲೆಗೆ ಕೂಡ
ಕೊಠಡಿಗಳ ಅವಶ್ಯಕತೆ ಇದ್ದು ಅದನ್ನು ಮನಗಂಡು ನಮ್ಮ ಈ ಶಾಲೆಗೆ ಬೇಕಾಗಿ ಕೊಠಡಿಗಳ ವ್ಯವಸ್ಥೆಗಳನ್ನು ಮಾಡುವ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಅದಕ್ಕೆ ನಮ್ಮ ಪಂಚಾಯತ್ನ ಸದಸ್ಯರು ಕೂಡ ಶ್ರಮವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದಿಸುತ್ತಾ ನನ್ನ ಮಾತಿಗೆ ವಿರಾಮ. ಕಳೆದ ವರ್ಷವೇ ಒಂದು ಕಟ್ಟಡದ ಕಾಮಗಾರಿ ಪ್ರಾರಂಭವಾಗಿತ್ತು. ಅಂದರೆ ಕುಸಿದ ಸಂದರ್ಭದಲ್ಲಿ ಆ ಕಟ್ಟಡವನ್ನು ಪ್ರಾರಂಭಿಸಿದರು. ಅದು ಈ ವರ್ಷ ಉದ್ಘಾಟನೆ ಬಂದಿದೆ. ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಆ ಕಟ್ಟಡದ ಉಳಿದ ಭಾಗ ಕುಸಿದು ಬಿದ್ದಿದೆ. ಸೊ ಬಹುಶಃ ಈ ಶಾಲೆಗೆ ಒಂದಿಷ್ಟು ಹೊಸತನವನ್ನು ಕಾಣುವಂಥ ಅವಕಾಶ ಇರ್ಬೋದು ಅಂತ ಅಂದುಕೊಳ್ಳುತ್ತೆ. ಯಾಕೆಂದರೆ ನಾವು ಕೆಟ್ಟದನ್ನು ಎಣಿಸಬಾರ್ದಂತೆ, ಒಳ್ಳೆಯದನ್ನು ಎಣಿಸಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ. ಆದಷ್ಟು ಬೇಗ ಈ ಒಂದು ಕಟ್ಟಡ ಉದ್ಘಾಟನೆಯಾಗಿದೆ. ಅದೇ ವೇಗದಲ್ಲಿ ಉಳಿದ ಈಗ ಬಿದ್ದು ಹೋದಂಥ 5 ಕೊಠಡಿಗಳ ಒಂದು ಕಟ್ಟಡ ಬಿದ್ದು ಹೋಗಿದೆ. ಅಂಗನವಾಡಿ ಇತ್ತು. ದೇವರ ದಯದಿಂದ ಯಾವುದೇ ಅಪಾಯ ಆಗಲಿಲ್ಲ, ಯಾವುದೇ ಪ್ರಾಣಹಾನಿ ಅಥವಾ ಸೊತ್ತು ಹಾನಿ ಆಗಲಿಲ್ಲ. ಬಿಲ್ಡಿಂಗ್ ಮಾತ್ರ ಬಿದ್ದಿರುವಂಥದ್ದು. ಸೊ ಇದು ಸಹ ನಮ್ಮ ಮಾನ್ಯ ಶಾಸಕರ ಮುತುವರ್ಜಿಯಲ್ಲಿ ಬಹಳಷ್ಟು ಶೀಘ್ರದಲ್ಲಿ ಆಗುವಂಥ ಸಂಭವ ಇದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲೂ ಅಂಗನವಾಡಿಯಲ್ಲಿ ಸುಮಾರು 60ರಷ್ಟು ವಿದ್ಯಾರ್ಥಿಗಳಿದ್ದಾರೆ. ಸೊ ಒಂದು ಮುಂದಿನ ದಿನಗಳಲ್ಲಿ ಒಂದು ಕಿನ್ಯಾದ ಅತ್ಯಂತ ಶ್ರೇಷ್ಠ ಒಂದು ಶಾಲೆಯಾಗಿ ಹೊರಹೊಮ್ಮಲಿ ಅಂತ ಆಶಿಸ್ತಾ ನಮ್ಮ ನೂತನ ಶಾಲಾ ಕೊಠಡಿ ಉದ್ಘಾಟನೆ ಮಾಡಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಿ ಇವರಿಗೆ ನಮ್ಮ ಶಾಲಾ ಮತ್ತು SDMC ಅವರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಶ್ರೀ ರವಿಶಂಕರ್ ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಅಕ್ಷರ ದಾಸೋಹ ಜಿಲ್ಲಾ ಅಧಿಕಾರಿ ಶ್ರೀಮತಿ ಉಷಾ ಮೇಡಮ್ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ತಲಪಾಡಿ ಕ್ಲಸ್ಟರ್ ಮತ್ತು ಉಳ್ಳಾಲ ಕ್ಲಸ್ಟರ್ನ CRPಗಳಾದ ಮೋಹನ್ ಸರ್ ಮತ್ತು ಹರೀಶ್ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಕಿನ್ಯಾ ಸ್ಥಳೀಯ ವಾರ್ಡ್ ಸದಸ್ಯರಾದ ಶ್ರೀ ಫಾರೂಕ್ ಕಿನ್ಯಾ ಮತ್ತು ಫಯಾಜ್ ಕಿನ್ಯಾ ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಾರ್ಡ್ ಸದಸ್ಯರಾದ ಸಿರಾಜ್ ಕಿನ್ಯಾ, ಮಾಲಿನಿ, ಸೈಯದ್ ತ್ವಾಹ, ಸಂತೋಷ್ ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ಥಳದಾನಿಗಳಾದ ಜನಾರ್ದನ ಆಳ್ವ ಇವರ ಧರ್ಮಪತ್ನಿ ಶ್ರೀಮತಿ ಪುಷ್ಪ ಇವರಿಗೂ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಾಜಿ ಇಸ್ಮಾಯಿಲ್ ಕೂಡ ಆಗಮಿಸಿದ್ರು. ಅವರು ಈಗ ತಾನೇ ನಿರ್ಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪಂಚಾಯತ್ ಅಧಿಕಾರಿಗಳಾದ ಶ್ರೀ ವಿಶ್ವನಾಥ್ ಸರ್ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಮಾಜಿ ಕೇಂದ್ರ ಜಮಾಅತೆ ಕಾರ್ಯದರ್ಶಿ ಅಬುಸಾಲಿ ಹಾಜಿ, ಹಾಗೆ ಮಾಜಿ ಅಧ್ಯಕ್ಷರಾದ ಹಮೀದ್ ಕಿನ್ಯಾ, ಮೊಯ್ದೀನ್ ಕುನ್ನಿ, ಮಹಮ್ಮದ್ ರಹಮತ್ ನಗರ, PI ಅಹಮದ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗುತ್ತಿಗೆದಾರರಾದ ಶ್ರೀ ರಿಯಾಜ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ SDMC ಅಧ್ಯಕ್ಷರಾದ ಅಬುಬಕರ್ ಸಿದ್ದಿಕ್, ಅದೇ ರೀತಿ ಉಪಾಧ್ಯಕ್ಷರಾದ ಸಾಜಿದಾ ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ SDMC ಸದಸ್ಯರುಗಳು ಕೂಡ ಆಗಮಿಸಿದ್ದೀರಿ, ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಮಾಧ್ಯಮದವರು ಕೂಡ ಆಗಮಿಸಿದ್ದಾರೆ, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.